ಪಲಿ 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 ಪಯ Posakural, 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 Posakural. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ ಮಾತ ಮೌಖ ಹಿಡಿದುಕೊಂಡು ಪೊಸಕುರಲ್ದ ಇನ್ನಿತ ಸುದ್ದಿಗೊಂಚಲ ಶುರು ಮಂತೊಂದುಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಮುತಾಲಿಕೆಡೆ ಅಖಿಲ ಭಾರತ ಗೃಹ ರಕ್ಷಕರ ದಿನಾಚರಣೆಯನ್ನು ಮೇರಿ ಹಿಲ್ ಕಚೇರಿ ಶುಕ್ರವಾರ ನಡಪಾಯಿರು. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಮುತಾಲಿಕೆಡು ಅಖಿಲ ಭಾರತ ಗೃಹ ರಕ್ಷಕರ ದಿನಾಚರಣೆಯನ್ನು ಮೇರಿ ಹಿಲ್ ಕಚೇರಿ ಶನಿವಾರ ಆಟಣೆ ಮಾಡಿದ್ದೇರು. ಕಾರ್ಯಕ್ರಮಡು ಮಲ್ಲಬಿನಿರಾದ ಪಾಲ್ಪಡೆಯಿನ ಪೊಲೀಸ್ ಆಯುಕ್ತರು ಅನುಪಮ್ ಅಗರ್ವಾಲ್ ಗೃಹ ರಕ್ಷಕರು ಸಾರ್ವಜನಿಕರನ್ನ ಒಟ್ಟಿಗೆ ಎಡ್ಡೆ ಸಂಬಂಧನ ಪಡೆದುಕೊಡು ಸಮವಸ್ತ್ರಡು ಉಪ್ಪುನಗ ಶಿಸ್ತುರ್ದು ವರ್ತಿಸಾವನಿ ಶ್ರದ್ಧೆ ಬೊಕ್ಕ ಪ್ರಾಮಾಣಿಕತೆರ್ದು ಬೇಲೆ ಮಲ್ಪುನಿ ಅವಶ್ಯ ಪಂಡ ತೆರಿಪಾಯರು. ನಾವು ಈ ಯೂನಿಫಾರ್ಮ್ಗೆ ಸರಿಯಾಗಿ ನಾವು ಹಾಕೊಂಡು ಬರ್ತೀವಿ. ಈ ಯೂನಿಫಾರ್ಮ್ಗೆ ಗೌರವ ಕೊಡೋದು ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಯಾವ ರೀತಿ ನಾವು ಬರ್ತೀವಿ ಅದು ಕೂಡ ಇಂಪಾರ್ಟೆಂಟ್. ನಮ್ಮ ಶೂ ಆಗಲಿ, ನಮ್ಮ ಹೇರ್ ಕಟ್ ಆಗಲಿ, ನಮ್ಮ ಶೇವಿಂಗ್ ಮಾಡೋದು. ಯಾಕಂದ್ರೆ ಪೊಲೀಸ್ ಇಲಾಖೆ ಆಗಲಿ, ಗೃಹ ರಕ್ಷಕ ಇಲಾಖೆಯಲ್ಲಿ ಒಂದು ಶಿಸ್ತನ ಇಲಾಖೆ ಇದು ನಮ್ಮ ಟರ್ನ್ ಔಟ್ ಪ್ರತಿಯೊಬ್ಬರು ಅಬ್ಸರ್ವ್ ಮಾಡ್ತಾರೆ. ಒಮ್ಮೆ ನಾವು ಖಾಕಿ ಬಟ್ಟೆ ಹಾಕಿದ್ರೆ ಸಿವಿಲಿಯನ್ಸ್ಗೆ ಅವ್ರು ವ್ಯತ್ಯಾಸ ಮಾಡಲ್ಲ. ಇದು ಪೊಲೀಸ್ ಇಲಾಖೆ ಇದೆ ಅಥವಾ ಗೃಹ ರಕ್ಷಕ ದಳ ಇದೆ ಅಥವಾ ಅರಣ್ಯ ಇಲಾಖೆ ಇದೆ ಅಥವಾ ಯಾವ ಇಲಾಖೆ, ಅವರು ಖಾಕಿ ಬಟ್ಟೆ ನೋಡ್ತಾರೆ. ಸೊ ಖಾಕಿ ಬಟ್ಟೆ ಗೌರವ ಕೊಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ಬಹಳಷ್ಟು ಸ್ಟೇಷನ್ ವಿಸಿಟ್ ಅಲ್ಲಿ ನಾನು ಕೆಲವರಿಗೆ ಸಲಹೆ ಸೂಚನೆ ಕೊಟ್ಟಿದ್ದೀನಿ. ದಟ್ ಬಂದಾಗ ಸರಿಯಾಗಿ ಬಟ್ಟೆ ಹಾಕೊಂಡು ಬರಬೇಕು, ಯೂನಿಫಾರ್ಮ್ಗೆ ಸರಿಯಾಗಿ ಕ್ಯಾಪ್ ಸರಿಯಾಗಿ ಹಾಕಬೇಕು, ಸಲ್ಯೂಟ್ ಸರಿಯಾಗಿ ಮಾಡಬೇಕು. ಅದರಿಂದ ನಮ್ಮ ಇದು ಸೇವೆಗೂ ಒಂದು ಸ್ಟ್ಯಾಂಡರ್ಡ್ ಕಾಣ್ತದೆ. ಸೊ ಅಲ್ಲಿ ನಂದು ಡಾಕ್ಟರ್ ಮುರಳಿ ಮೋಹನ್ಗೆ ವಿನಂತಿ ಇದೆ. ಇನ್ನೂ ಸ್ವಲ್ಪ ಟರ್ನ್ ಔಟ್ ಮೇಲೆ ನಾವು ಹೆಚ್ಚಿನ ನಿಗಮನ ಇಟ್ಕೋಬೇಕು. ಇನ್ನೂ ಹೆಚ್ಚಿನ ಸ್ವಲ್ಪ ಕವಾಯತ್ ಮೇಲೆ ನಾವು ಗಮನ ಹರಿಸಬೇಕು. ಯಾಕಂದ್ರೆ ದಿಸ್ ಇಸ್ ವಾಟ್ ಡಿಫ್ರೆನ್ಶಿಯೇಟರ್ಸ್ ಫ್ರಮ್ ದ ಸಿವಿಲಿಯನ್ಸ್. ಬರೀ ಬಟ್ಟೆ ಹಾಕೋದ್ರಿಂದ ನಾವು ಇದು ದೇಶ ರಕ್ಷಕರು ಆಗೋದಿಲ್ಲ. ನಮ್ಮ ಟರ್ನ್ ಔಟ್, ನಾವು ಯಾವ ರೀತಿ ಆಚರಿಸ್ತೀವಿ ಮಧ್ಯದಲ್ಲಿ, ಅದು ಕೂಡ ಇಂಪಾರ್ಟೆಂಟ್. ಅಂಡ್ ಈ ದಿವಸ ನಾವು ಎಲ್ಲ ಈ ಪ್ರತಿಜ್ಞೆ ಮಾಡಬೇಕು. ದಟ್ ವೆನ್ ವಿ ಪುಟ್ ದಿಸ್ ಡ್ರೆಸ್, ಖಾಕಿ ಡ್ರೆಸ್, ಆವಾಗ ನಾವು ಸಿವಿಲಿಯನ್ಗಿಂತ ಬೆಟರ್ ಬಿಹೇವ್ ಮಾಡಬೇಕು. ಅದು ನಮ್ಮ ಮೊದಲೇ ಆ ರೀತಿ ಇರಬೇಕು. ಅದರ್ವೈಸ್ ಈ ಗೌರವ ಕಡಿಮೆ ದೆನ್ ಇದು ಪೂರ್ತಿ ಇಲಾಖೆಗೆ ಗೌರವ ಕಡಿಮೆ ಆಗ್ತದೆ. ಈಗ ಬಹಳಷ್ಟು ಜನ ಅಬ್ಸರ್ವ್ ಮಾಡಿರ್ಬೋದು. ದಟ್ ಬರ್ತಾ ಪೊಲೀಸ್ ಇಲಾಖೆಯಲ್ಲಿ ಅಥವಾ ಬೇರೆ ಇಲಾಖೆಯಲ್ಲಿ ಸ್ವಲ್ಪ ಇದು ಗೃಹ ರಕ್ಷಕರು ನಂಬರ್ ಕಡಿಮೆ ಆಗ್ತದೆ. ಕೆಎಸ್ ಹೆಗ್ಡೆ ಮೆಡಿಕಲ್ ಕಾಲೇಜ್ದ ಫಾರೆನ್ಸಿಕ್ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಮಹಾಬಲೇಶ್ ಶೆಟ್ರು ಪಾತ್ರರೊಂದು ಗೃಹ ರಕ್ಷಕರ ಸೇವೆಯನ್ನು ಸಮಾಜ ಬೊಕ್ಕ ಸರ್ಕಾರ ಗುರುತಿಸಾವಡ್ ಪಂಡ ತೆರಿಪಾಯರು. ವಿಧಿ ವಿಜ್ಞಾನ, KSRTC, ಜೈಲು, ಟ್ರಾಫಿಕ್ ಅಂದ್ರೆ ನಮಗೊಂದು ಭಾರಿ ಒಂದು ಚಿಂತೆ ವಿಷಯ ಅಂತ ಹೇಳಿದ್ರೆ, ತಾವು ಬೆಳಿಗ್ಗೆಯಿಂದ ಸಂಜೆ ಅದು ನಂತೂರು ಜಂಕ್ಷನ್ ಅಲ್ಲಿ, KPT ಜಂಕ್ಷನ್ ಅಲ್ಲಿ ನಾನು ತುಂಬಾ ಜನ ನೋಡ್ತಾ ಇದ್ದೇನೆ. ಮತ್ತೆ ಈ ಮೇಡಮ್ ನಮ್ಗೆ ಯಾವಾಗಲೂ ಸಿಗ್ತಾ ಇರ್ತಾರೆ ತೊಕ್ಕೋಟಲ್ಲಿ. ಯಾವಾಗ ನೋಡಿದ್ರೆ ಒಂದು 15 ವರ್ಷ ನೋಡ್ತಾ ಇದ್ದೇನೆ ನನ್ನವ್ರನ್ನ. ತೊಕ್ಕೋಟಲ್ಲಿ ಇರ್ತಾರೆ ಅವರು. ಪಾಪ ಅವ್ರದ್ದು ಕಷ್ಟ ಅವ್ರಿಗೆ ಮಾತ್ರ ಗೊತ್ತು. ಬೆಳಿಗ್ಗೆಯಿಂದ ಸಂಜೆವರೆಗೆ ಬಿಸಿಲಲ್ಲಿ ನಿಲ್ತಾರೆ. ನಂದು ಒಂದೇ ವಿನಂತಿ, ಇದು ಮುರಳಿ ಮೋಹನವ್ರ ಹತ್ರ ತಾವು ಒಂದು NGO ಹತ್ರ ಒಂದು ಸ್ಟಡಿ ಮಾಡಿಸಿ, ತಾವು ಕೇಳಿದ್ರೆ ಸಿಗ್ಲಿಕ್ಕಿಲ್ಲ, ತಾವು NGO ಒಂದು ಸ್ಟಡಿ ಮಾಡಿಸಿ, ನಮ್ದೊಂದು NGO ಉಂಟು ಬೆಳಕು ಅಂತ, ಸ್ಟಡಿ ಮಾಡಿಸಿ ಪರಮೇಶ್ವರ್ ಅವ್ರ ಹತ್ರ, ನಮ್ಮ ಪ್ರೆಸೆಂಟ್ ಹೆಲ್ತ್ ಮಿನಿಸ್ಟರ್ ಹತ್ರ ತಮ್ಗೊಂದು ಹೆಲ್ತ್ ಚೆಕ್ಅಪ್ ಒಂದು ಮಾಡಿಸ್ಬೇಕು. ತಾವು ತಮ್ಮ ಸ್ವಂತ ಇದರಲ್ಲಿ ಮಾಡ್ತಿದ್ದೀರಿ. ಯಾಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಈಗ ಒಂದು 1500 1600 rupees ಕೊಡ್ತಾರೆ. ಇಲ್ಲ ಸರ್, ಮೇ ಬಿ ನೋಯಿಂಗ್ ಲಾಸ್ಟ್ ಟೈಮ್ ಟ್ರಾಫಿಕ್ ಪೊಲೀಸ್ನವರಿಗೆ ಎಕ್ಸ್ಕ್ಲೂಸಿವ್ಲಿ ವಿ ಹ್ಯಾಡ್ ಎ ಕಾರ್ಡಿಯಕ್ ಚೆಕ್ಅಪ್. ಎಕ್ಸ್ಟ್ರಾ 1000 rupees KS ಹೆಗಡೆಯಿಂದ ಫ್ರೀ ಆಗಿ ಮಾಡಿದ್ದಾರೆ. ಅದನ್ನ ನಾವು ಈಗ ಹೋಮ್ ಗಾರ್ಡ್ಸಿಗೆ ಕೊಡ್ಬೇಕು. ಯಾಕಂದ್ರೆ ತಾವು ಬಿಸಿಲಲ್ಲಿ ಇರ್ತೀರಿ, ಪೊಲ್ಯೂಷನ್ ಅಲ್ಲಿ ಸಿಕ್ಕಾಪಟ್ಟೆ ಪೊಲ್ಯೂಷನ್ ಆಗಿದೆ. ತಮ್ಮ ಸೇವೆ ಬಗ್ಗೆ ಆಸ್ ಸರ್ ಟೋಲ್ಡ್, ಖಾಕಿ ಡ್ರೆಸ್ ಹಾಕಿದಿರಿ, ತಮಗೆ ತಮ್ಮದೇ ಆದ ಒಂದು ಗೌರವ ಇದೆ. ಯಾಕಂದ್ರೆ IPC 21 ಅಲ್ಲಿ ಪಬ್ಲಿಕ್ ಸರ್ವೆಂಟ್ ಅಂತ ಬರ್ತದೆ. ವೆನ್ ಯು ಆರ್ ಫಂಕ್ಷನಿಂಗ್ ಆಸ್ ಎ ಡ್ಯೂಟಿ,
ಯು ಆರ್ ಆಸ್ ಈಕ್ವಲ್ ಟು ಎನಿ ಅದರ್ ಪಬ್ಲಿಕ್ ಸರ್ವೆಂಟ್. ತಾವು ಯು ಹ್ಯಾವ್ ಟು ಪ್ರೆಸೆಂಟ್ ಯುವರ್ ಸೆಲ್ಫ್. ನಾವು ಒಂದು ಕಾಕಿ ಡ್ರೆಸ್ ಆಗಿ ನೀವು ಬೇರೆ ಪೊಲೀಸರು ಬೇರೆ ಅಂತ ಆಗುದಿಲ್ಲ. ಹಾಗಾಗಿ ತಮ್ಮಲ್ಲಿ ಒಂದೇ ವಿನಂತಿ ಸರ್ ಹೇಳಿದಾಗೆ, ಯಾಕಂದ್ರೆ ನಾನು ಬೇರೆ ಮಾತಾಡ್ಬೇಕಂತ ಬಂದೆ ಸರ್ ಈ ವಿಷಯ ಹೇಳಿದ ಕಾರಣ. ಎಜೆ ಆಸ್ಪತ್ರೆದ ಜನರಲ್ ಸರ್ಜನ್ ಡಾಕ್ಟರ್ ಕಿಶನ್ ರಾವ್ ಬಾಳಿಲ ಪಾತಿರೊಂದು ಗೃಹ ರಕ್ಷಕರು ಸಮಾಜ ಸೇವೆ ಮಲ್ಪನದ ಒಟ್ಟಿಗೆ ಸಾರ್ವಜನಿಕರನ್ನ ಜೀವರಕ್ಷಣೆ ಮಲ್ಪರ ತರಬೇತಿನ ಪಡೆದಿದ್ದು ವೈದ್ಯರು ಚಿಕಿತ್ಸೆ ಕೊರಪನ ದುಂಬು ಜೀವ ಒರಿಪಾವನ ಬೇರೆ ಮಲ್ತಂದುಪ್ಪುನಿ ಶ್ಲಾಘನೀಯ ಪಣ ತೆರಿಪಾಯರು. ಡಾಕ್ಟರ್ ಅಲ್ಲಿ ಬರೋದು 1-2 ಗಂಟೆ 3 ಗಂಟೆ ಆಗ್ತದೆ, ಅಷ್ಟೊತ್ತಿಗೆ ಪ್ರಾಣ ಉಳಿದಿರುವುದಿಲ್ಲ. ಸೊ ಅಲ್ಲಿ ಇಮಿಡಿಯೇಟ್ ಆಗಿ ಸಿಗುವಂತದ್ದು ನಮ್ಮ ಪೊಲೀಸ್ ಇಲಾಖೆಯವರು ಅಥವಾ ಗೃಹ ರಕ್ಷಕ ಇಲಾಖೆಯವರು. ಸೊ ಅವರಿಗೆ ಆ ಜೀವ ಒಂದು ಸೆಕೆಂಡ್ಗಳಲ್ಲಿ ನಿಮಿಷಗಳಲ್ಲಿ ಹೋಗುವಂತ ಜೀವವನ್ನ ಆ ಒಂದು ಡಾಕ್ಟರ್ ಬರುವಲ್ಲಿವರೆಗೆ ಉಳಿಸುವಂತಹ ಒಂದು ಪ್ರಪ್ರಥಮ ಒಂದು ಫಸ್ಟ್ ಏಡ್ ಅಥವಾ ಒಂದು CPR ಮಾಡಿ ಅದನ್ನು ಹೇಗೆ ಉಳಿಸುವಂತ ಒಂದು ಇದನ್ನ ನಾವೆಲ್ಲರೂ ಟ್ರೈನ್ ಅಪ್ ಆಗಿದ್ದೇವೆ, ನಾವು ಕಲ್ತಿದ್ದೇವೆ. ಅದನ್ನ ಬೇಸಿಕ್ ಲೈಫ್ ಸಪೋರ್ಟ್, ಬೇಸಿಕ್ ಕಾರ್ಡಿಯಕ್ ಲೈಫ್ ಸಪೋರ್ಟ್ ಅಲ್ಲಿ ನಾವು ಟ್ರೈನ್ ಆಗಿದ್ದಾರೆ, ಹೆಚ್ಚಿನ ಸರ್ಟಿಫಿಕೇಟ್ ಪಡ್ಕೊಂಡಿದ್ದಾರೆ ಇಲ್ಲಿ. ಅದೇ ರೀತಿ ನಮ್ಮ ಸಮಾದೇಶರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೂ ರೆಗ್ಯುಲರ್ ಆಗಿ ಆಗ್ಬೇಕು ಅಂತ ಹೇಳಿ ಅವರೇ ಬೇಕಾದ ಮ್ಯಾನಿಪ್ಯುಲೇಷನ್ಸ್ ಎಲ್ಲ ಪಡೆದುಕೊಂಡು ಇನ್ನು ನಿಮ್ಮನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದನ್ನ ಟ್ರೈನ್ ಅಪ್ ಮಾಡ್ಲಿಕ್ಕೆ, ಪ್ರಾಕ್ಟೀಸ್ ಕೊಡ್ಲಿಕ್ಕೆ ಅವರೇ ಅದನ್ನ ಪರ್ಚೇಸ್ ಮಾಡಿ ನಮ್ಮ ಗೃಹ ರಕ್ಷಕ ಇಲಾಖೆಗೆ ಅವರು ಪರ್ಚೇಸ್ ಮಾಡಿ ಇನ್ನು ಹೆಚ್ಚಿನ ಈ ನಿಟ್ಟಿನಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ಲಿಕ್ಕೆ. ಯಾಕೆಂದ್ರೆ ನಿಮಗೆ ಡಾಕ್ಟರ್ಗಳು ಸಿಗ್ತಾರೋ ಇಲ್ಲವೋ ಗೊತ್ತಿಲ್ಲ, ಸಡನ್ ಆಗಿ ಎಂತ ಆದಾಗ ಜನರಿಗೆ ಫಸ್ಟ್ ಸಿಗುದು ನೀವೇ. ಇಮಿಡಿಯೇಟ್ ಆಗಿ ರೋಡ್ಸ್ ಅಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗ್ತವೆ ನಾವು ನೋಡ್ತೇವೆ. ನಂದೂರು ಮತ್ತು KPT ಜಂಕ್ಷನ್ ನೋನ್ ಫಾರ್ ಎಲ್ಲ ಆಕ್ಸಿಡೆಂಟ್ಸ್. ನೀವಲ್ಲಿ ಇಮಿಡಿಯೇಟ್ ಆಗಿ ಇದ್ದಾಗ ನೀವು ನಿಮ್ಮ ಸಹಾಯ ಹಸ್ತವನ್ನು ಇಮಿಡಿಯೇಟ್ ಆಗಿ ಕೊಡುವಾಗ ಆಗ್ಬೇಕು. ನೀವು ಅಲ್ಲಿ ಕೈ ಚೆಲ್ಲಿ ಕೂರಬಾರ್ದು. ಏನ ಬ್ಲೀಡಿಂಗ್ ಆಗ್ತಾ ಇದ್ರೆ ಅದನ್ನ ಹೇಗೆ ಸ್ಟಾಪ್ ಮಾಡಬೇಕು ಅಥವಾ ಸಡನ್ ಆಗಿ ಏನ್ ಮಾಡಬೇಕು ಅಂತ ನಿಮಗೆ ಗೊತ್ತಿರಬೇಕು. ಎಷ್ಟೋ ಪ್ರಾಣಗಳನ್ನೇ ಉಳಿಸಿದ್ದೀರಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉಳಿಸಬಹುದು. ಈ ನಿಟ್ಟಿನಲ್ಲಿ ನೀವು ಕಾರ್ಯಬದ್ಧರಾಗಿದ್ದೀರಿ, ತುಂಬಾ ಖುಷಿ ಆಗ್ತದೆ. ನಮ್ಮ ಈ ಒಂದು ಏನು ನಮ್ಮ ಒಡನಾಟ ಇದೆ ಅದನ್ನು ಹೀಗೆ ಮುಂದುವರಿಸೋಣ. ನಮ್ಮ ಕೈಲಾದಷ್ಟು ಬರೇ ಡಾಕ್ಟರ್ ನೋಡಿ, ಇದು ಒಳ್ಳೆ ಡಾಕ್ಟರ್. ನಮ್ಮ ಮಾವಲೇಶ್ ಸರ್ ಹೇಳಿದ್ದು ಕರೆಕ್ಟ್, ಶೆಟ್ಟಿ ಸರ್ ಹೇಳಿದ್ದು. ಬರೀ ಡಾಕ್ಟರ್ ಅಂದ್ರೆ ಬರೀ ಟ್ರೀಟ್ಮೆಂಟ್, ಫೈನಲಿ ನೀವು ಯಾರು ಹುಷಾರಿಲ್ಲದೆ ಕಿಡ್ನಿ ಫೈಲ್ ಆಗಿ ಬಂದಾಗ ಟ್ರೀಟ್ಮೆಂಟ್ ಕೊಡೋದು ಡಾಕ್ಟರ್ ಅಲ್ಲ, ನಿಮ್ಮನ್ನು ಕಿಡ್ನಿ ಫೈಲ್ ಆಗದೆ ನೋಡಿಕೊಳ್ಳುವರು ಉತ್ತಮ ಡಾಕ್ಟರ್. ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಷ್ಟರು ಡಾಕ್ಟರ್ ಮುರಳಿ ಮೋಹನ್ ಚೂತಾರ್ ಗುರ್ಕಾರ್ನದ ಪಾತ್ರ ಪಂಡೇರು. ಸಮಾಜ ನಮ್ಮನ್ನ ಗುರುತಿಸ್ತಾ ಇದೆ, ಅಬ್ಸರ್ವ್ ಮಾಡ್ತಾ ಇದೆ. ನಾವು ಅವರಿಗಿಂತ ಭಿನ್ನವಾಗಿ ಇರಬೇಕು ಅನ್ನೋ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಮಾನ್ಯ ಕಮಿಷನರ್ ಸಾಹೇಬ್ರೆ. ಖಂಡಿತವಾಗಿಯೂ ಈ ವಿಚಾರದ ಬಗ್ಗೆ ನಾವು ಗಮನ ಹರಿಸ್ತೇವೆ. ನಮ್ಮ ಗೃಹ ರಕ್ಷಕರಿಗೆ ನಿರಂತರವಾದಂತಹ ತರಬೇತಿಯನ್ನು ನೀಡಿ ಅವರನ್ನ ಸಮಾಜದ ಇತರರಿಗಿಂತ ಭಿನ್ನರಾಗಿ ಪೊಲೀಸರ ಜೊತೆ ಎದೆ ತಟ್ಟಿ ನಿಲ್ಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ ಅಂತ ಹೇಳಿ ಭರವಸೆಯನ್ನು ನೀಡುತ್ತೇವೆ. ನೀವು ನಿಮ್ಮ ಎಲ್ಲ ಯೂನಿಫಾರ್ಮಿನ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಿ ಮುಂದಿನ ದಿನಗಳಲ್ಲಿ ತರಬೇತಿಗಳನ್ನು ಪಡೆದು ನಾವು ಅವರ ಜೊತೆ ಸೇರಿಕೊಂಡು ಸಮಾಜದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಕೆಲಸ ಮಾಡೋಣ ಅಂತ ಹೇಳಿ ಗೃಹ ರಕ್ಷಕರ ಉತ್ಥಾನ ದಿನಾಚರಣೆ ಎಂದು ಮಗದೊಮ್ಮೆ ನಾವೆಲ್ಲ ಪ್ರತಿಜ್ಞೆಯನ್ನ ಮಾಡೋಣ ಅಂತ ಹೇಳಿ ನಿಮಗೆ ಕರೆ ನೀಡುತ್ತೇನೆ. ಈ ಹೊರತು ಬೆಳ್ತಂಗಡಿ ಘಟಕದ ಡೆನಿಸ್ ಡಿಸೋಜಾ, ಉಪ್ಪಿನಂಗಡಿ ಘಟಕದ ಸೆಕ್ಷನ್ ಲೀಡರ್ ಜನಾರ್ದನ್ ಆಚಾರ್ಯ, ಬಂಟ್ವಾಳ ಘಟಕದ ವಿಜಯ್ ಕುಮಾರ್, ಬೆಳ್ಳಾರಿ ಘಟಕದ ಪ್ರಭಾಕರ್ ನಾಯಕ್ ಮೊಕ್ಲೆಗೂ ಮಾನಾದಿಗೆ ಮಲ್ತೇರು. ಗೃಹ ರಕ್ಷಕ ದಳದ ಕಚೇರಿ ಅಧೀಕ್ಷಕರು ಗೋಪಿನಾಥ್ ಬಿಎನ್ ಸಭೆ ನೆತ್ಕೊಂಡರು. ಸೀನಿಯರ್ ಪ್ಲಾಟೂನ್ ಕಮಾಂಡರ್ ಮಾರ್ಕ್ ಶೇರ ಗೃಹ ರಕ್ಷಕರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಾಯರು. ಪ್ರಥಮ ದರ್ಜೆ ಸಹಾಯಕಿ ಶ್ಯಾಮಲಾಯೆ ಸಭೆ ಸ್ಥಾರಿಕೆ ಮಲ್ತೇರು. ಉಪ್ಪಿನಂಗಡಿ ಘಟಕದ ಪ್ರಭಾರ ಘಟಕಾಧಿಕಾರಿ ದಿನೇಶ್ ಬಿ ಸೊಲ್ಮೆ ಸಂದಾಯರು. ಸೋಮೇಶ್ವರ ಪರಿಜ್ಞಾನ ಪದವಿ ಪೂರ್ವ ಕಾಲೇಜ್ದ 2 ಜನ ವಿದ್ಯಾರ್ಥಿಗಳು ಸೋಮೇಶ್ವರಡು ನೀರು ಪಾಲಾತೇರು. ಎರಡನೇ PUC ವಿದ್ಯಾರ್ಥಿ ಲಾಯನ ಕುಂಜತೂರು ಪರಿಸರದ ಯಶ್ವಿತ್ ಬೊಕ್ಕ ಯುವರಾಜ್,
సముద్ర పాలాయన విద్యార్థుల మృతదేహాలను నాడొందిత్తదు ಶೋಧ ಕಾರ್ಯ ಎಲ್ಲೆಗೂ ದುಂಬರಿದಳು. ಸುದ್ದಿಗೊಂಚಲಿಗೆ ಸ್ವಾಗತ. ಸೋಮೇಶ್ವರ ಕೊಲ್ಯ ಶ್ರೀರಾಮ ಭಜನಾ ಮಂದಿರಡ್ 73ನೇ ವಾರ್ಷಿಕೋತ್ಸವದ ಭಜನಾ ಕಾರ್ಯಕ್ರಮ ಶನಿವಾರ ಕಾಂಡೆ ದೀಪೋದ್ಘಾಟನೆ ಶುರುವಾಂಡು. ಸೋಮೇಶ್ವರ ಕೊಲ್ಯ ಶ್ರೀರಾಮ ಭಜನಾ ಮಂದಿರಡ್ 73ನೇ ವಾರ್ಷಿಕೋತ್ಸವದ ಭಜನಾ ಕಾರ್ಯಕ್ರಮ ಶನಿವಾರ ಕಾಂಡೆ ಸೂರ್ಯೋದಯದ ನಡೆದನು. ದೇವರಿಗೆ ಪೂಜೆಯಾದ ತುಳರ್ ಬೆಳಗಾಯರು. ಕೊಯ್ಲಿ ಶ್ರೀರಾಮ ನಿವಾಸದ ಶ್ರೀಮತಿ ಲೀಲಾಕ್ಷಿ ಬೊಕ್ಕ, ಶ್ರೀ ದಾಮೋದರ್ ಬೊಕ್ಕ ಜೋಕ್ಲು ತುಡರ್ ಬೆಳಗಾದ ಭಜನಾ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು. ಶ್ರೀರಾಮ ಭಜನಾ ಮಂದಿರದ ಗೌರವ ಅಧ್ಯಕ್ಷರು ತನಿಯಪ್ಪ ಪೂಜಾರಿ ಪರಿಯತ್ತೂರು, ರವೀಂದ್ರ ಎಸ್, ಶ್ರೀರಾಮ ನಿವಾಸ ಕೊಲ್ಯ ಅಧ್ಯಕ್ಷರು ಅಶೋಕ್ ಗಟ್ಟಿ ಕೊಲ್ಯ ದ್ವಾರಕಾ ನಗರ, ಗೌರವ ಸಲಹೆಗಾರರು ಶೇಖರ್ ಕಣ್ಣೀರ್ತೋಟ, ತಾರನಾಥ್ ಗಟ್ಟಿ ಕೊಲ್ಯ, ಈಶ್ವರ್ ಸುವರ್ಣ ಕಣ್ಣೀರ್ತೋಟ ಬೊಕ್ಕ ಪದಾಧಿಕಾರಿಗಳು ಸರ್ವ ಸದಸ್ಯರು, ಶ್ರೀರಾಮ ಫ್ರೆಂಡ್ ಸರ್ಕಲ್, ಶ್ರೀರಾಮ ಮಹಿಳಾ ಮಂಡಳಿದ ಅಧ್ಯಕ್ಷರು ಸರ್ವ ಸದಸ್ಯರು ಕಾರ್ಯಕ್ರಮದ ಮುತಾಲಿಗೆಡಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಯುವ ಕಾಂಗ್ರೆಸ್ ಹರೇಕಳ ಗ್ರಾಮ ಸಮಿತಿ ವತಿರ್ದು ಹರೇಕಳದ ಆರ್ಜಿ ನಗರದ ನಿರ್ಮಾಣವಾಯಿನ ರಾಜೀವ್ ಗಾಂಧಿ ಸಾರ್ವಜನಿಕ ಬಸ್ಸು ತಂಗುದಾಣನು ಸೈಯದ್ ಶರಫುದ್ದೀನ್ ತಂಗಳ್ ಶುಕ್ರವಾರ ಉದಿಪನ ಮಲ್ತೇರು. ಹರೇಕಳ ಆರ್ಜಿ ನಗರಡು ಯುವ ಕಾಂಗ್ರೆಸ್ ಹರೇಕಳ ಗ್ರಾಮ ಸಮಿತಿ ವತಿರ್ದು ನಿರ್ಮಿಸಾಯಿನ ರಾಜೀವ್ ಗಾಂಧಿ ಸಾರ್ವಜನಿಕ ಬಸ್ ಸ್ಟ್ಯಾಂಡ್ ಶುಕ್ರವಾರ ಉದಿಪನಾಡು. ಸೈಯದ್ ಶರಫುದ್ದೀನ್ ತಂಗಳ್ ಬಸ್ ಸ್ಟ್ಯಾಂಡ್ ಉದಿಪನ ಮಲ್ತದು. ಹರೇಕಳ ಯೂತ್ ಕಾಂಗ್ರೆಸ್ ವತಿರ್ದು ರಾಜೀವ್ ಗಾಂಧಿಯರ್ನ ಪುದರ್ಡು ನಿರ್ಮಿಸಾಯಿನ ಬಸ್ ತಂಗುದಾಣ ಮಾತಾ ಜಾತಿ ಧರ್ಮದಕ್ಲೆಗು ಉಪಕಾರ ಆವಡ್ ಪಣದು ಆಶ್ರಚನನ್ ಕೊರಿಯರು. അരേക്കര പഞ്ചായത്ത് കർണാടക രാജ്യത്ത് തന്നെ നല്ല നിലക്കുള്ള പേര് കിട്ടിയ പഞ്ചായത്തായി മാറി. അതിനൊക്കെ കാരണം ഇവിടത്തെ നല്ല പ്രവർത്തനവും എല്ലാവരുടെ സഹകരണവും അതുപോലെ
മുതിർന്ന ആളുകളെ, ലീഡർഷിപ്പുള്ള ആളുകളെ, അവരോടുള്ള വലിയ ബഹുമാനം. എപ്പോഴും ഉയർന്ന ഇരിയങ്ങളെ, വലിയ ആളുകളെ നമ്മൾ മറക്കാൻ പാടില്ല. ചെറുപ്പക്കാരായ യുവാക്കൾ, എല്ലാവർക്കും ആവശ്യമുള്ളത് യുവാക്കളെയാണ്. ആ യുവാക്കൾ ഉണ്ടെങ്കിൽ ഏത് വിഷയവും നമുക്കിവിടെ നേടിയെടുക്കാൻ കഴിയും. അവ യുവക്കർ എന്നുള്ളത് എല്ലാ പാർട്ടിയിലും ഏത് വിഷയത്തിലും എല്ലാവർക്കും ആവേശവും മുമ്പിൽ കൊണ്ടുവരുന്നതും ചെറുപ്പക്കാരായ ആളുകളാണ്. അപ്പൊ ആ യുവാക്കൾ ഉണ്ടെങ്കിൽ ഏത് വിഷയവും ഇവിടെ വിജയിക്കും. നമ്മുടെ ഇന്ത്യ രാജ്യത്ത് സമാധാനവും സൗഹാർദ്ദവും ഉണ്ടാകണം. നമ്മുടെ സംവിധാനത്തിനൊത്തുകൊണ്ട് തന്നെ സംവിധാനം കളങ്കപ്പെടാത്ത രീതിയിൽ ഇവിടെ എല്ലാവർക്കും സ്വാതന്ത്ര്യത്തോടെ ജീവിക്കാനുള്ള അവകാശമുണ്ടാകണം. ഇന്നിപ്പോൾ പല രാജ്യത്തും പ്രശ്നങ്ങളാണ്. ഇവിടെ ಜಾತ್ಯತೀತ್ಯത്തിന്റെ ಇಲ್ಲದಾಗುന്ന എന്നൊരവസ്ഥയിൽ ಮಲ್ಲಬಿನಿರಾದ ಪಾಲ್ಪಡೆಯಿನ ಡಾಕ್ಟರ್ ಯುಟಿ ಇಫ್ತಿಕಾರ್ ಫರೀದ್ ಹರೇಕಳ ಗ್ರಾಮ ತನ್ನ ಅಮ್ಮೇರ್ನ ಪ್ರೀತಿದ ಗ್ರಾಮ ಆದಿತ್ತಂಡು. ತಂಕಲ ಈ ಗ್ರಾಮ ಪ್ರೀತಿದ ಗ್ರಾಮ. ಹರೇಕಳ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಹೊಸ ಬಸ್ ನಿಲ್ದಾಣನ ನಿರ್ಮಿಸಾಯಿನವು ಶ್ಲಾಘನೀಯ. ಇಂದು ಮಾತೆರೆಗಳ ಮಾದರಿ ಮಾಡ ತೆರೆಪಾಯರು. ಇನಾಗ್ರೇಷನ್ ಸಮಾರಂಭಕ್ಕೆ ನಾನು ಅರೆಕೆಲ ಗ್ರಾಮ ಅಂದ್ರೆ ನನ್ನ ಡ್ಯಾಡಿ ಅವರ ತಂದೆ ಅವರ ಒಂದು ಅತಿ ಪ್ರೀತಿಯ ಗ್ರಾಮ. ಯಾವಾಗಲೂ ಸಣ್ಣ ಇರುವಾಗ ಅರೆಕೆಲ ಗ್ರಾಮ ಅಂದ್ರೆ ಅತಿ ಪ್ರೀತಿಯ ಗ್ರಾಮ. ಫರೀದ್ ನಗರ್ ಆಗ್ಲಿ, ಆಜಿನಗರ್ ಯಾವಾಗಲೂ ಅವರು ಅರೆಕೆ ಬಗ್ಗೆ ಹೇಳುವವರು. ಅಲ್ಲಿ ಲೀಡರ್ಸ್ಗಳಾಗ್ಲಿ, ಅಲ್ಲಿಯ ಪೊಲಿಟಿಕಲ್ ಗ್ರೂಪ್ ಆಗ್ಲಿ, ಅಲ್ಲಿಯ ಸಾರ್ವಜನಿಕ ಸಭೆ ಆಗ್ಲಿ, ನಾನು ಇವರ ದಿನೇಶ್ ಚಂದಾಗೆ ಇಲೆಕ್ಷನ್ ರಾತ್ರಿ 1 ಗಂಟೆ ರಾತ್ರಿ 3 ಗಂಟೆ ರಾತ್ರಿ ಬೆಳಿಗ್ಗೆಯೂ ಅಲ್ಲಿ ರಿಕ್ಷಾದಲ್ಲಿ ಓಡಾಡಿದವನು ಹರೇಕೆಲದಲ್ಲಿ. ಅದಕ್ಕೆ ಅತಿ ಪ್ರೀತಿ. ಇಲ್ಲಿ ಯುವಕರು ಎಲ್ಲ ಕಮ್ಮಿ ಅವರ ಇದೊಂದು ಕೊಡುಗೆ, ಒಂದು ಗ್ರಾಮಕ್ಕೆ ಒಂದು ಮಾರ್ಗದರ್ಶನ. ಇದು ಎಲ್ಲರಿಗೆ ಒಂದು ಯೂತ್ ಕಾಂಗ್ರೆಸ್ ಪರವಾಗಿ. ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಮುಸ್ತಫಾ ಹರೇಕಳ ಪ್ರಾಸ್ತಾವಿಕವಾದ ಪಾತ್ರೆಯರು. ಹರೇಕಳ ಗ್ರಾಮದಲ್ಲಿ ಸರ್ಕಾರದ ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ನಡೆದದ್ದು ನಮಗೆಲ್ಲರಿಗೂ ಗೊತ್ತಿದೆ. ವಿಶೇಷವಾಗಿ ಪ್ರಸ್ತುತ ಈ ಭಾಗದಲ್ಲಿ ಶಾಸಕರಾಗಿದ್ದುಕೊಂಡು ಕರ್ನಾಟಕ ವಿಧಾನಸಭೆಯ ಜವಾಬ್ದಾರಿಯುತ ಸ್ಥಾನಗಳಲ್ಲಿ ಒಂದಾದಂಥ ಸ್ಪೀಕರ್ ಸ್ಥಾನವನ್ನು ಅಲಂಕರಿಸಿದಂಥ ಸನ್ಮಾನ್ಯ ಯುಟಿ ಖಾದರ್ ಅವರು, ಅವರ ತಂದೆ ಶಾಸಕರ ಯುಟಿ ಫರೀದ್ ರವರು ಶಾಸಕರಾಗಿದ್ದ ಕಾಲದಿಂದಲೂ ಪ್ರಸ್ತುತ ಅವರು 5 ಬಾರಿ ಶಾಸಕರಾಗಿ ಆಯ್ಕೆಯಾದಂತ ಈ ಕಾಲಘಟ್ಟದಲ್ಲೂ ಕೂಡ ಹರೇಕಳ ಗ್ರಾಮದ ಅಭಿವೃದ್ಧಿಯಲ್ಲಿ ತನ್ನದೇ ಆದಂತಹ ಒಂದು ಪಾತ್ರವನ್ನು ಅವರು ವಹಿಸಿದ್ದಾರೆ. ಇತ್ತೀಚೆಗೆ ಹರೇಕಳ ಗ್ರಾಮ ಉಳ್ಳಾಲ ತಾಲೂಕು ಮಟ್ಟದಲ್ಲಿ ಅಲ್ಲ, ಜಿಲ್ಲಾ ಮಟ್ಟದಲ್ಲಿ ಅಲ್ಲ, ರಾಜ್ಯ ಮಟ್ಟದಲ್ಲೂ ಕೂಡ ಒಂದು ಹೆಸರನ್ನು ಪಡೆದಂತ ಒಂದು ಗ್ರಾಮ. ಯಾಕಂತ ಹೇಳಿದರೆ ಹರೇಕಳ ಗ್ರಾಮ ಪಂಚಾಯತ್ ಅದು ರಾಜ್ಯಕ್ಕೆ ಒಂದು ಮಾದರಿಯಾದಂತ ಗ್ರಾಮ ಪಂಚಾಯತ್ ಕಟ್ಟಡ. ಅದೇ ರೀತಿ ಮೂಲಭೂತ ಸೌಕರ್ಯಗಳಾದಂತ ಆರೋಗ್ಯ ಕೇಂದ್ರ, ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಹರೇಕಳ ಗ್ರಾಮ ಒಂದು ಹೆಸರನ್ನು ತಂದಂತ ಗ್ರಾಮ. ಅದರ ಜೊತೆಗೆ ಹರೇಕಳ ಗ್ರಾಮದ ಒಂದು ಹೆಸರು ರಾಷ್ಟ್ರ ಮಟ್ಟದಲ್ಲಿ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹರೇಕಳ ಗ್ರಾಮದ ಒಂದು ಹೆಸರು ಇದೀಗ ಒಂದು ಪ್ರಸ್ತುತ ಕಾಲದಲ್ಲಿ ಅದೊಂದು ಹೆಸರುವಾಸಿಯಾಗಿದೆ. ಯಾಕಂತ ಹೇಳಿದರೆ ಹರೇಕಳ ಹಾಜಬ್ರು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡು ಅದು ರಾಜ್ಯದಲ್ಲಿ ಮಾತ್ರವಲ್ಲ, ದೇಶದಲ್ಲಿ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅವರಿಗೆ ಸನ್ಮಾನವನ್ನು ಮಾಡುವುದರ ಮೂಲಕ ಹರೇಕಳದ ಹೆಸರು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ರಾರಾಜಿಸ್ತಾ ಬರ್ತಾ ಇದೆ. ಈ ಹೊತ್ತು ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯರಾದ ಆಯ್ಕೆಯಾಯಿನ ಯುಟಿ ಇಫ್ತಿಕಾರ್ ಆಲಿಯರಿಗೂ ಮಾನಾದಿಗೆ ಮಲ್ತೇರು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಬದ್ರುದ್ದೀನ್, ಉಪಾಧ್ಯಕ್ಷರು ಅಬ್ದುಲ್ ಮಜೀದ್, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ಮುಸ್ತಫಾ ಮಲಾರ್, ಪಂಚಾಯತ್ ಸದಸ್ಯರು ಅಬ್ದುಲ್ ಸತ್ತಾರ್, ಮೊಹಮ್ಮದ್ ಹನೀಫ್, ಸಿದ್ದಿಕ್, ಯುವ ಕಾಂಗ್ರೆಸ್ ಗ್ರಾಮ ಸಮಿತಿ ಅಧ್ಯಕ್ಷರು ಮುನೀರ್ ಆಲಡ್ಕ ಬೊಕ್ಕ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಉಳ್ಳಾಲ ಬ್ಲಾಕ್ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯಕ್ರಮದಲ್ಲಿ ಪಾಲ್ಪಡದಿದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ಘಟಕದ ವತಿಯಿಂದ
ಸಾರ್ವಜನಿಕ ಸದ್ದನ್ನು ಹಳೇಕಳ ಮದನಿ ಕಾಲೇಜ್ ಮೈದಾನಡ್ ಶುಕ್ರವಾರ ಬೈಯಾಗ ನಡಪಾಯಿರು. ಹಳೇಕಲ ಮದನಿ ಗ್ರೌಂಡ್ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ಘಟಕದ ವತಿರ್ದು ಅಟನೆ ಮಲ್ತಿನ ಸಾರ್ವಜನಿಕ ಸಭೆಟ್ ಮುಖ್ಯ ಭಾಷಣ ಮಲ್ತಿನ ಜಮಾತೆ ಇಸ್ಲಾಮಿ ಹಿಂದ್ ಕರಾವಳಿ ವಲಯ ಸಂಚಾಲಕರು ಜನಾಬ್ ಸಯೀದ್ ಇಸ್ಮಾಯಿಲ್ ಪ್ರವಾದಿ ವರ್ಯರ್ನ ಸಂದೇಶನ ನಮ್ಮ ಜೀವನಡು ಅಳವಡಿಸಾವಡು ಪಂಡದ ಲೇಪ ಕೊರಿಯರು ಕುಟುಂಬದ ಸಂಪರ್ಕ ಹಾಕಿಕೊಂಡು ಅಲ್ಲಾಹ್ ಅವರ ದೀನರು ಆ ಸಂದೇಶ ಎತ್ತುಬಾಟಿ ಕೊಡ್ತು ಅಂಗಲೆ ಕಲ್ಬಲು ಆಹೃತರು ಆ പേടിലുണ്ടാക്കിയത് ഞങ്ങൾക്കെല്ലാവർക്കും മർച്ചിത് പോകുന്നുണ്ട് മർച്ചിത് പോയി അല്ലാഹ് അവരെതുള്ള ഹാജരാവുന്നുണ്ട് ഈ ദുനിയാവിൽ ഞങ്ങൾ ജീവനത്തെ കണക്ക് കൊടുക്കുന്നുണ്ട് ഇങ്ങനത്തെ സന്ദേശ കൊടുത്തുകൊണ്ടിട്ട് ഇടീ ഒരു അറബ് സ്ഥാനത്ത് എങ്ങനെ ബദലാവർ ആക്രമിച്ചെന്നെങ്കിൽ ആ ഇടീ അറബ് സ്ഥാന ഇണ്ട് ഞങ്ങൾ എന്തിനാ ചൊല്ല സൗദി അറേബ്യ ಮಕ್ಕ ಮದೀನಾಟ್ ನಂಗೆ ಎಂದ್ರೆ ಚಂದ್ರ ಆ ಎಲ್ಲ ಆಲ್ಮಾರು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರು ಬದಲಾವಣೆಗೆ ಪ್ರಯತ್ನ ಆಗ್ತದೆ ಬದಲಾವಣೆ ಅವರು ಆ ಬದಲಾವಣೆ ಆಯದಲ್ಲಿ ಎಂಗಂತೆ ಬದಲಾವಣೆ ಅದೇ ದೀನ್ ഞങ്ങളുടെ കയ്യിലുള്ള അതേ ഖുർആൻ ഞങ്ങളുടെ കയ്യിലുള്ള അതേ റസൂലിന്റെ സുന്നത്ത് ഞങ്ങളുടെ കയ്യിലുള്ള അപ്പൊ ഞങ്ങളുടെ ജവാബ്ദാരിക്ക് എന്തിരെ ഞങ്ങളുടെ ജവാಬ್ದಾರಿಕೆ ಅದೇ ರಸೂಲರು ಆ ಸಂದೇಶತೆ ಮುಂದುವರಿಸದೆ ಎತ್ತಿಕ್ಕಿದೆ ആ റായത്തിൽ കല്ലുകുടി ഇല്ലാണ്ടായിട്ടില്ലെങ്കിൽ ജുഗാർ ഇല്ലാണ്ടായിട്ടില്ലെങ്കിൽ ബഡ്ഡി ഇല്ലാണ്ടായിട്ടില്ലെങ്കിൽ തൂക്കാലത്തിൽ വഞ്ചന ഇല്ലാണ്ടായിട്ടില്ലെങ്കിൽ മനുഷ്യന്മാരെ എന്തെല്ലാം വഞ്ചന ആക്കിക്കൊണ്ടിരുന്ന ആ വഞ്ചന ഇല്ലാണ്ടായിത്തിക്കരാണ്ട് കണ്ടെങ്കിൽ മാത്രല്ല ആ റായത്തിൽ ഒരു കല്ല പോലില്ല അത് മാത്രല്ല മനുഷ്യന്മാർക്ക് കടയില്ല അങ്ങനത്തെ ഒരു ഇസ്ലാമി വ്യവസ്ഥ സ്ഥാപന ആക്കി ദുനിയാവിലെ എല്ലാ ആൾമാരും അതിന് സ്വാഗതാകൃതായ ഒരു വാതാവരണം ഉണ്ടാക്കി ಆ ಸಂದೇಶ ವಾಖರೀನ ಮಿನ್ಹುಂ ಲಮ್ಮಾ ಯಲ್ಹಕು ಬಿಹಿಂ ವಹುವಲ್ ಅಜೀಜುಲ್ ಹಕೀಮ್ ಅದು ಅವಡಕ್ಕೆ ಮಾತ್ರ ಸೀಮಿತ ಇತ್ತುಳ್ಳದಲ್ಲ ದುನಿಯಾವರ ಎಲ್ಲ ಭಾಗಕ್ಕೂ ಆ ಸಂದೇಶ ಎತ್ತನಾಯದುಂಟು ಕುರಾನ್ ಚಲ್ ಅಪ್ಪ ಈ ಸಂದೇಶ ಎತ್ತಬಾಟನಾಯ ಆಲ್ಮಾರ್ ಆರು ഞങ്ങളെല്ലാവരും മുസ്ലിമിങ് എത്തിക്കുന്നത് ഞങ്ങൾ എങ്ങനെ മുസ്ലിമായ ആ റസൂലിന്റെ വസിയത്തിനെ പാലനാക്കിക്കൊണ്ടു ഈ ഇന്ത്യത്തേക്ക് ആ അല്ലാഹു റസൂലിന്റെ അനുയായിമാരായ സഹാബിമാർ ಮಾದಕ ದ್ರವ್ಯ ವ್ಯಸನ ತನ್ನನ್ನು ತಾನೇ ಹಾಳು ಮಲ್ಪುಣಿಯತ್ತಂದೆ ಇಡೀ ಸಮಾಜನ ಹಾಳು ಮಲ್ಪುಂಡು ಇಲ್ಲಗ ಊರಿಗೂ ಮಾರಿಯಾದ ಬದುಕಿರಬಲ್ಲಿ ನಮ್ಮ ಮಾದಕ ವ್ಯಸನರ್ದು ದೂರ ಒಕ್ಕೊಡ್ಪಣದು ಬೆಂಗ್ರೆ ಅನಸ್ ಬಿನ್ ಮಾಲಿಕ್ ಜುಮಾ ಮಸೀದ ಕತೀಬೇರು അബ്ദുൽ ലത്തീഫ് ആലിയ തെരിപ്പായര് ആ ഒരു നിങ്ങൾ എന്തിനെല്ലാം കൈ അല്ലാഹു ശക്തി തന്നറാണ് ആ എല്ലാ ശക്തിയും ഇസ്ലാമിക നീನು ಈ ವಿಡಿಯೋಗೆ ಹಾಕೊಂಡು ಚಂತ ಆ ಅಲ್ಲಾಹುರ ಸೈಫ್ ಅರಿಯಪಡದಾಯೋ ಅಲ್ಲಾಹುರ ತಲ್ವಾರ್ ಅರಿಯಪಡದಾಯೋ ಆ ಖಾಲಿದ್ ಬಿನ್ ವಲೀದರು ಅಲ್ಲಾಹು ರಸೂಲ್ ಮುಟ್ಟಾಕಿತ್ತು ಈಗಿನ ಚೆಂದ ಬಂದೋ ಅಲ್ಲಾಹು ರಸೂಲ್ ಸಲ್ಲಂ ಅಂಡತ್ತೆ ಎಂಗಿಸ್ತರಸರೊಟ್ಟಿಗೆ ಅಂಡತ್ತೆ ಬಾಲಕಾರೊಟ್ಟಿಗೆ ಅಲ್ಲಾಹು ರಸೂಲ್ ಯಾರ್ಯಾರ ಮುಟ್ಟೋಗೋ ಪ್ರಯತ್ನ ಆಗಿತ್ತು ഞങ്ങൾ ഏറ്റവും വലിയൊരു ദൗർഭാഗ്യം അത് ഞങ്ങൾക്ക് ഒരു യങ്സ്റ്റേഴ്സറോ അഥവാ ഒരു യുവക്ക അത് ഒരു നല്ലൊരു ബാലക്കാരോ ഞങ്ങൾക്ക് ഈ ഒരു ആന്തോലനത്തിക്ക് ഞങ്ങൾക്ക് അട്രാക്ഷൻ ആക്കാൻ സാധ്യതയുണ്ടില്ല അത് ഞങ്ങളെ ഒരു ശക്തി ഞങ്ങളൊരു ഡ്യൂട്ടി ಅಥವಾ ഞങ്ങൾ ಮೇಲುದಾಯೋ ಡ್ಯೂಟಿ ಅಂದ್ರುಂಡ ಅದು ചിലപ്പോ ഞങ്ങൾ ಅದು ದೌರ್ಬಲ್ಯ ಐತಿಕ ചിലപ്പോ ಅದಕ್ಕೆ ഞങ്ങൾ ಚಮ್ಮ ಆಸಕ್ತಿ ಕೊಡಕಾದ ಕಾರಣ ಐತಿಕ അതുകൊണ്ടു ഞങ്ങൾക്ക് ಅಲ್ಲಾಹು ರಸೂಲ್ ಸುನ್ನತಾಯೋ ಆ ಬಾಲಕಾರ ಅಟ್ರಾಕ್ಷನ್ ಆಕಿರ್ದಾಯೋ ಕೊರಿಯ ಕಾರ್ಯಕ್ರಮ ಆಯೋಜನೆ ಹಾಕೊಂಡು ಆ ಬಾಲಕಾರ ಮುಂದೆ ಕೊಂಬರ್ನು ಕಾರಣ അങ്ങൈತಿക്കര ഈ സമുദായത്തെ ശക്തി ഈ സമുദായത്തെ ശക്തി അത് നെപ്പോളിയൻ ബോണാപ്പാൾട്ടേം അയലിട്ടിക ഒന്നാമത്തെ മഹായുദ്ധത്തിൽ പിന്നെ അയലിട്ട് കേട്ടാറ് നിങ്ങൾ സോಲು ಕಾರಣ ಅಂದ್ರು ಅಯ್ಯ ಚೆಂತ ನಾನು ಸೋತದು ಈ ಯುದ್ಧത്തിലല്ല ಎಪ್ಪ ನಂಡ ಸೈನಿಕಮಾರಾಯ ಬಾಲಕಾರ್ ಅಂಗ ಡ್ರಗ್ಸ್ ಗೆ ಅಡಿಕ್ಟ್ ಆಯಾರ ಅಂಗ ಅಶ್ಲೀಲತೆ ಬೆರೋಬಾಯಾರ ಅದರ ಗುಲಾಮಮಾರಾಯಪ್ಪಮೆ നെപ്പോളിയൻ ബോണാപ്പാൾട്ട് അണ്ടേ സോത്തു പോയിരിച്ചെന്ത് അതുകൊണ്ട് ദൈതികര് ഇന്ത്യത്തോ ഇവ സുഭാഷ് ചന്ദ്ര ബോസ് പോലത്തനായോ മഹാനായ നേതാരമാർ അങ്ങ് ചെന്നോ അങ്ങ് ഈ സ്വാതന്ത്ര്യ സംഗ്രാമത്തിൽ നക്കനിങ്ങ നല്ല ചുരുക്കുള്ള ആ 100 ബാലക്കാരത്തರು ನಾನು ഇന്ത്യത്ത് സമ്പൂർണമായോ ചരിത്ര ചേഞ്ച് ആക്കി തന്നെ ചെന്ന് സുഭാഷ് ചന്ദ്ര ബോസ് എന്തുകൊണ്ട് ഇതിന് ബാലക്കാർ ഇങ്ങനെ നബിമാറും നബിര് പിന്നെ വന്നതായോ വലിയ ദാർശനികമാറും അതുപോലെ ഇങ്ങനത്തെ അറിയപ്പെടുന്ന തത്വചിന്തകമാറും എന്തുകൊണ്ട് ബാലക്കാർ അട്രാക്ഷൻ കാരണം കേട്ടിട്ടുണ്ടെങ്കിൽ ആ ബാലക്കാർ ഈ സമുദായത്തൊരു ദേശത്ത്
ತಡುತ್ತೂನ್ ಅಂಗತಿಗೆ ಇದ್ರೆ ಕಂಬ ಅಂಗಯಪ್ಪ ಸೋತು ಬಂಡಾರ್ ಅಂಗಯಪ್ಪ ತೆರುತಪ್ಪಿ ಬಂಡಾರ್ ಊರ್ತ ಬಾಲಕಾರ ಯುವಕ ಯುವತಿಮಾರ್ ಎಪ್ಪ ಅಂಗ ಅಶ್ಲೀಲತರ ಬೇರೆ ಬೆರೋಲು ಬೆಡ್ಕತ್ರತ್ತ ಬೆರೋಳಗ ಗುಲಾಮ ಮಾರೆ போய் ಅಂಡ್ ಗಣ್ಣಗಿಲ್ ಅಂಡ್ ಆ ರಾಯ ಸುಧಾರಣಾ ಉಲ್ಲೆ ಬೋಳಂಗಡಿ ಹವ್ವಾ ಜುಮಾ ಮಸೀದಿ ಕತಿಬೆರು ಯಹ್ಯಾ ತಂಗಳ್ ಮದನಿ ಗುರ್ಕಾರ್ಮೆದ ಪಾತೆರ ಪಂಡೇರು وأكل ذبيحتنا فذلك المسلم الذي له ذمة الله وذمة رسوله നന്റെ പോലെ 5 വക്ത് നിസ്കാരത്തെ കിബിലയെ അഭിമുഖീകരിച്ച് കൈകെട്ടി നിസ്കരിച്ചവൻ ഞാൻ അർത്ഥ പോലെ ആർത്തു തിന്നവനും നന്റെ കിബിലയെ കിബിലാക്കിയവനും ഞാൻ നിസ്കരിച്ച പോലെ നിസ്കരിച്ചവനും ഫദാലിക്കൽ മുസ്ലിം അവന് മുസ്ലിം മുഹമ്മദ് റസൂൽ ലഹു ദിമ്മത്തുല്ലാഹ് അവനക്ക് അല്ലാഹുവിന്റെ ദിമ്മത്ത് ഉത്തരവാദിത്വ ആശീർവാദമുണ്ട് ഞാൻ നിസ്കരിച്ച പോലെ നിസ്കരിക്കാം ആശയം മുഹമ്മദ് റസൂൽ കീഴ് ചെയ്യുന്ന ഫലാ തുഖ്ഫിറു നീ ഒരിക്കലും അവന്റെ ആ ഇസ്ലാമി ദായിരത്തിൽ നിന്ന് അവനക്ക് നൽകേണ്ട ആ വിലയെ കുറക്കണ്ട വലാ തുഖ്രിജു ബിദംബിൻ കബീരിൻ എത്രയും വലിയ ദോഷ ചെയ്ത പേരിൽ ഇസ്ലാമിനെ പുറത്തും ആക്കണ്ട നിങ്ങൾക്ക് തീർന്നെങ്കിൽ കൈപിടിച്ച് ഇസ്ലാമിനെ അകത്തേക്ക് വിളിച്ചു കൊണ്ടുവരും അതുകൊണ്ടല്ലേ മുഹമ്മദ് റസൂലുള്ളാഹി സ്വല്ലല്ലാഹു അലൈഹി വസല്ലം ഒരു യഹൂദിനെ ശവപോകുമ്പോ നിന്നു കൊടുത്തേ യഹൂദിയാർ لتجدن أشد الناس عذابة اليهود മനുഷ്യരിൽ ഏറ്റവും ക്രൂരിയായ പെരുമാറുന്ന യഹൂദികൾ ചുണ്ടും ಹಳೇಕಳ ಮದನಿ ಜೂನಿಯರ್ ಕಾಲೇಜ್ದ ಮಾಜಿ ಕಾರ್ಯದರ್ಶಿ ಜನಾಬ್ ಪಂಡಿತ್ ಮೊಹಮ್ಮದ್, ಹಳೇಕಳ ನಮ್ಮೂರು ಧ್ವನಿತ ಅಧ್ಯಕ್ಷರು ಜನಾಬ್ ಯುಎ ಫಾರೂಕ್, ಹಳೇಕಳ ಬ್ರೈಟ್ ಮದನಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ದ ಸಂಚಾಲಕರು ಜನಾಬ್ ಸೈಯದ್ ತಾಹಿರ್ ತಂಗಳ್, ಜಮಾತೆ ಇಸ್ಲಾಮಿ ಹಿಂದ್ ದಕ್ಷಿಣ ಕನ್ನಡ ಜಿಲ್ಲಾ ಸಂಚಾಲಕರು ಜನಾಬ್ ಅಬ್ದುಲ್ ಗಫೂರ್, ಉಳ್ಳಾಲ ಜಮಾತೆ ಇಸ್ಲಾಮಿ ಹಿಂದ್ ಅಧ್ಯಕ್ಷರು ಜನಾಬ್ ಅಬ್ದುಲ್ ಕರೀಂ, ಜಮಾತೆ ಇಸ್ಲಾಮಿ ಹಿಂದ್ ಹಳೇಕಲ ವರ್ತುಲ ಸಂಚಾಲಕರು ಜನಾಬ್ ಅಶ್ರಫ್ ಅಜೀಜ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಬಬ್ಬುಕಟ್ಟೆ ಹಿರಾ ಶಾಲೆದ ವಿದ್ಯಾರ್ಥಿ ಮೊಹಮ್ಮದ್ ಅಶ್ ಕಿರಾತ್ ಪಠಣ ಮಲ್ತೇರು. ಪಿಎ ಫಾರ್ಮಸಿ ಕಾಲೇಜ್ದ ಪ್ರೊಫೆಸರ್ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲದ ಕಾರ್ಯದರ್ಶಿ ಡಾಕ್ಟರ್ ಮೊಹಮ್ಮದ್ ಮುಬೀನ್ ಸಭೆ ನೆತ್ಕೊಂಡು ಪ್ರಾಸ್ತಾವಿಕವಾದ ಪಾತಿರೇರು. ಮುಜಮಿಲ್ ಸವಿಸ್ತಾರಿಕೆ ಮಲ್ತೇರು. ಅಬ್ದುಲ್ ರೌಫ್ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಳ ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನ നടത്തുന്ന ನುತ್ತ ಜನ್ಮದಿನದ ಸಂಧ್ಯಾ ಭಜನೆ ಅಂಗವಾದ ಕದ್ರಿ ನಂದಗೋಕುಲ ಭಕ್ತವೃಂದದ ಸದಸ್ಯರು 32ನೇ ದಿನದ ಭಜನಾ ಕಾರ್ಯಕ್ರಮ ನಡಪಾದು ಕೋರಿಯರು. ಕುಂಪಲ ದುರ್ಗಾ ಪರಮೇಶ್ವರ ಕ್ಷೇತ್ರ ನಡೆತಂದುಪ್ಪುನ 100ನೇ ದಿನಕ್ಲೆದ ಸಂಧ್ಯಾ ಭಜನೋತ್ಸವದ 32ನೇ ದಿನದ ಶುಕ್ರವಾರದ ಭಜನಾ ಕಾರ್ಯಕ್ರಮನ ಶ್ರೀಮತಿ ಸಪ್ನಾ ಬೊಕ್ಕ ಶ್ರೀ ವಿಜಯ್ ಮಹಾಲ್ಯ ಬಾರ್ದೆ ಕುಂಪಲ, ಶ್ರೀಮತಿ ಕವಿತಾ ಬೊಕ್ಕ ಶ್ರೀ ಕಾಶಿನಾಥ್ ಬಾರ್ದೆ ಕುಂಪಲ, ಶ್ರೀಮತಿ ಕುಸುಮಾ ಭರತ್, ಕುಮಾರಿ ಸಂಜನಾ ಕುಂಪಲ, ಶ್ರೀಮತಿ ಲೀಲಾವತಿ ಬೊಕ್ಕ ಇಲ್ಲದಕ್ಲು ಸರಳಾಯ ಕಾಲನಿ, ಶ್ರೀ ಮೋನಪ್ಪ, ಕುಮಾರಿ ಕಾರ್ತಿಕಾ ಕುಂಜತ್ತೂರು ತುಡರ್ ಬೆಳಗಾದ ಚಾಲನೆ ಕೊರಿಯರು.
ಅವರದು ಬೊಕ್ಕ ಕದ್ರಿ ಶ್ರೀ ನಂದಗೋಕುಲ ಭಕ್ತ ವೃಂದದಕ್ಲು ಭಜನಾ ಕಾರ್ಯಕ್ರಮವನ್ನು ನಡಪಾದ್ಕೊರಿಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಪಾವೂರು ಗ್ರಾಮದ ಭಕ್ತ ಸಂಸ್ಥೆಯನ್ನು ವತಿರ್ದು 7ನೇ ವರ್ಷದ ಯಕ್ಷಗಾನ ಬಯಲಾಟ ಸೇವೆ ಶ್ರೀದೇವಿ ಮಹಾತ್ಮೆನ ಕಟೀಲು ಮೇಳದಗ್ಲು ಪಾವೂರು ದುರ್ಗಾ ಕಾಂಪ್ಲೆಕ್ಸ್ ಒಟ್ಟಾರಡು ಪಾಡ್ದಿನ ರಂಗಮಂಟಪಡು ಶುಕ್ರವಾರ ರಾತ್ರಿ ಗೊಬ್ಬದು ತೋಜಾಯಿರಿ. ಪಾವೂರು ಗ್ರಾಮದ ಪತ್ತು ಸಮಸ್ಯೆನ ಮುತಾಲಿಕೆಡು 7ನೇ ವರ್ಷದ ಯಕ್ಷಗಾನ ಬಯಲಾಟ ಸೇವೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ದಕ್ಲಿರ್ದು ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ದುರ್ಗಾ ಕಾಂಪ್ಲೆಕ್ಸ್ ಒಟಾರಡು ಪಾಡ್ದಿನ ಭವ್ಯ ರಂಗಮಂಟಪಡು ಶುಕ್ರವಾರ ರಾತ್ರಿ ನಡೆದನು. ಬಯಲು ಚೌಕಿ ಪೂಜೆದ ಸಂಭ್ರಮ ನಡೆದನು.
ಪ್ರಸಾದ ವಿತರಣೆಯಾದ ಅನ್ನ ಸಂತರ್ಪಣ ನಡೆದನು. ಶ್ರೀ ಸೋಮನಾಥೇಶ್ವರ ದೇವರ ಬಾದಾಂಧಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಬಾದಾಂಧಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀ ಗೋಪಾಲಕೃಷ್ಣ ದೇವರ ಬಾದಾಂಧಕ್ಕೆ ಗೋವಿಂದ ಅನ್ನಿ ಗೋವಿಂದ. ಸ್ಥಳ ದೈವ ದೇವರುಗಳ ಬಾದಾಂಧಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀಮದ್ ರಮಣ ಗೋವಿಂದ ಅನ್ನಿ ಗೋವಿಂದ. ಮಹಾದೇವನ ಪ್ರಾರ್ಥನೆ ಮತ್ತು ನಾಟ ಭಕ್ತಿದ್ರಾವರ ಭಕ್ತಿದ್ರಾವರ ಪ್ರಾರ್ಥನೆ ಮತ್ತು ನಾಟ ಆ ತಕ್ಷಣವೇವ ಹಂತನಃ ಸರ್ವಾಪದ ಭಕ್ತಿಗಳನ್ನು ಸರ್ವ ಆಪತ್ತನ್ನು ಆ ಪರಿಹಾರ ಜೀವನಗಳು ದಾಗಬಹುದು ಕಾಲಕಾಲಕ್ಕೂ ಅನುಗ್ರಹ ಸೇರಿಸಲು ತನ್ನ ಭಾಗವನ್ನು ಸ್ವೀಕಾರ ಮತ್ತು ಮಹಾದೇವರಿಗೆ ವ್ಯವಹಾರ ಅಭಿವೃದ್ಧಿ ಶ್ರೇಯಸ್ಸು ಸನ್ಮಾನಗಳನ್ನು ಅಂಚನೆ ಯೋಚನೆ ಮಾಡ ಅದರ ವಿದ್ಯಾಬುದ್ಧಿ ಕೊಟ್ಟು ಇಂಚನೆ ವರ್ಷಂ ಪ್ರತಿ ಸೇವನ ಯೋಗಾಭಾಗ್ಯತೆ ದೇವರ ನಮಗೆ ಒದಗಿ ಸಾಧಿಕೊಟ್ಟು ಸರ್ವ ವಿಷೋಡ್ಲ ಸಂರಕ್ಷಣ ತವರ ಸನ್ಮಂಗಲನ ಆ ಕಟೀಲಮ್ಮ ಅನುಗ್ರಹ ಮತ್ತು ಮಂಗಲಂ ಭಗವಾನ್ ಮಂಗಲಂ. ಕಟಿಲೇಶ್ವರಿ ದೇವಿ ಪೂತ ಪೂಜೆ ಪಡೆಲೆಮ್ಮ ದುರ್ಗಾ ಪರಮೇಶ್ವರಿ ಗಂಧ ಪುರ್ಸತ ಕೊರ್ಲೆಮ್ಮ. ಕಟಿಲೇಶ್ವರಿ ದೇವಿ ಪೂತ ಪೂಜೆ ಪಡೆಲೆಮ್ಮ ದುರ್ಗಾ ಪರಮೇಶ್ವರಿ ಗಂಧ ಪುರ್ಸತ ಕೊರ್ಲೆಮ್ಮ. ಪಾವೂರು ಗ್ರಾಮದ 10 ಸಮಸ್ಯೆರು ಕಾರ್ಯಕ್ರಮದ ಮುತಾಲಿಕೆಡಿತ್ತೇರು. ಅವಿರ್ದು ಬೊಕ್ಕ ಕಟೀಲು ಮೇಳದಕ್ಲು ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟ ಸೇವೆನ ಗೊಬ್ಬು ತೋಚಾಯಿರು.
ಓಕೆದ ಬಂದುಲೆ ಇಡಕ್ಕೆ ಪೊಸಕೊರಲ್ದ ಇನ್ನಿತ ಸುದ್ದಿಗೊಂಚಲು ಮುಗಿತೊಂದಲ್ಲ ನಿರಂತರ ಸುದ್ದಿಯ ವಿಶೇಷತೆಗಳಿಗೆ ಎಪಲತ್ತು ಒಂದು ಪ್ಲೇ ಪೊಸಕೊರಲ್ 24/7.